ಕುಂದಾಪುರ ಸಮೀಪದ ಗಂಗೊಳ್ಳಿ ಬಂದರಿನಲ್ಲಿ 12 ಕೋಟಿ ವೆಚ್ಚದ ಜೆಟ್ಟಿ ಮರು ನಿರ್ಮಾಣದ ಕಾಮಗಾರಿ ಮತ್ತು 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಬೈಂದೂರು ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ನೆರವೇರಿಸಿದರು. 5 ವರ್ಷಗಳ ಹಿಂದೆ ಕಳಪೆ ಕಾಮಗಾರಿಯಿಂದಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದ ಗಂಗೊಳ್ಳಿ ಬಂದರಿನ ಜಟ್ಟಿಯ ಪುನರ್ ನಿರ್ಮಾಣವನ್ನು ಮಾಡುವಂತೆ ಒತ್ತಾಯಿಸಿದ ಸ್ಥಳೀಯ ಮೀನುಗಾರರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಉದ್ದೇಶಿತ ಕಾಮಗಾರಿಗಾಗಿ 12 ಕೋಟಿ ರು ಅನುದಾನವನ್ನು ನೀಡಿದ್ದಾರೆ ಎಂದು ಬೈಂದೂರು ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ಪುತ್ರನ್, ತಾಲೂಕು ಪಂಚಾಯಿತಿ ಸದಸ್ಯ ಸುರೇಂದ್ರ ಕಾರ್ವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂತ್ರಿಗಳ ಗಮನಕ್ಕೆ ತಂದಾಗ ಲೋಕಸಭಾ ಸದಸ್ಯರಲ್ಲಿ ಈ ಜೆಟ್ಟಿ ನಿರ್ಮಾಣ ಆಗದಿದ್ದರೆ ಗಂಗೊಳ್ಳಿಯ ಮೀನುಗಾರರಿಗೆ ತೊಂದರೆ ಆಗುತ್ತೆ, ಅವರು ಬೋಟನ್ನು ದಡಕ್ಕೆ ಸೇರಿಸುವ ತೊಂದರೆಯನ್ನು ಅನುಭವಿಸುತ್ತಾರೆ, ಅವರಿಗೆ ಸುಸಲಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಎನ್ನುವ ಮಾತನ್ನು ದಿನ ಹೇಳುವಂಥ ವ್ಯವಸ್ಥೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ಸಹಕರಿಸಿ ಇದಕ್ಕೆ 12 ಕೋಟಿ ರೂಪಾಯಿಯ ಅನುದಾನವನ್ನು, ಅದು ಈ ಕೊರೋನಾ ಸಂದರ್ಭದಲ್ಲಿ 12 ಕೋಟಿ ಅನುದಾನ ಇಟ್ಟಿದ್ದು ಭಾಳ ದೊಡ್ಡ ಮಟ್ಟದ ವ್ಯವಸ್ಥೆ. 12 ಕೋಟಿ ಅನುದಾನವಿಟ್ಟು ಇದನ್ನು ಈಗಾಗಲೇ ಟೆಂಡರ್ ಆಗಿತ್ತು. ಟೆಂಡರಿಗೆ ಯಾರ್ಯಾರು ಬಂದಿದ್ದರು, ಈ ಯಾರ್ಯಾರು ಬರುವುದಕ್ಕಿಂತ ನಮ್ಮ ಊರಿನವರೇ ಒಳ್ಳೆಯ ಟೆಂಡರ್ ಮಾಡಿದರೆ, ಒಳ್ಳೆಯವರು ಟೆಂಡರ್ ಆಗಿದ್ದರೆ ಅದು ಒಳ್ಳೆಯದಾಗಿ ಸುಸಜ್ಜಿತವಾಗಿ ಅವರನ್ನು ಯಾವ ಸಂದರ್ಭದಲ್ಲಿಯೂ ಬೇಕಾದರೂ ನಮಗೆ ಕೇಳುವಂಥವರಾಗಿದ್ದರೆ ಒಳ್ಳೆಯದಿತ್ತು ಎನ್ನುವ ಭಾವನೆ ವ್ಯಕ್ತಪಡಿಸಿರಿ. ಯಾವುದೇ ಟೆಂಡರ್ದಾರರು ಕಳಪೆ ಟೆಂಡರ್ದಾರರನ್ನು ಇಲ್ಲಿ ಬರಲಿದ್ದಾಗೆ ಇದರಲ್ಲಿ ಭಾಳಷ್ಟು ಸಹಕಾರ ಮಾಡಿದಂಥವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂತ್ರಿಗಳು. ಇವರ ಹೋರಾಟ ಸತತವಾಗಿತ್ತು.